ವಿಟ್ಲದ ಕುಳ ವಿಟ್ನಮುಟ್ನೂರು ಗ್ರಾಮದ ಬದಿಕೆರೆಯಲ್ಲಿರುವ ಶ್ರೀ ವಿಷ್ಣುಮೂರ್ತಿ ದೇವರ ಆದಿಸ್ಥಳದ ಜೀರ್ಣೋದ್ಧಾರ ಕಾರ್ಯ ಪೂರ್ತಿಯಾಗಿದೆ. ನವೆಂಬರ್ 22ರಿಂದ 24ರವರೆಗೆ ಆದಿಸ್ಥಳದ ಜಲರೂಪಿ ಶ್ರೀ ಮಹಾವಿಷ್ಣು, ಶ್ರೀ ಗಂಗಾದೇವಿ ಮತ್ತು ನಾಗದೇವರ ಹಾಗೂ ಪರಿವಾರ ದೈವಗಳ ಪುನರ್ ಪ್ರತಿಷ್ಠೆ ಬ್ರಹ್ಮಕಲಶ ನಡೆಯಲಿದೆ ಎಂದು ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷ ವಿಟ್ಲ ಅರಮನೆಯ ಕೃಷ್ಣಯ್ಯ ಕೆ ವಿಟ್ಲ ಅವರು ಹೇಳಿದರು. ಅವರು ವಿಟ್ಲ ಪ್ರೆಸ್ ಕ್ಲಬ್ನಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ವಿಟ್ಲ ಸೀಮೆಯ ಡೊಂಬಹೆಗಡೆ ಮನೆತನಕ್ಕೆ ಸೇರಿದ 16 ದೈವ ದೇವಸ್ಥಾನಗಳಲ್ಲಿ ಕುಂಡಡ್ಕ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನವೂ ಒಂದು. ಈ ದೇವಸ್ಥಾನದ ಚರಿತ್ರೆ ಸುಮಾರು 12ರಿಂದ 13 ಶತಮಾನಗಳಷ್ಟು ಹಿಂದಿನದು. ಋಷಿಮುನಿಗಳು ಲೋಕ ಕಲ್ಯಾಣಾರ್ಥವಾಗಿ ತಪಸ್ಸನ್ನಾಚರಿಸಿದಾಗ ಕುಂಡದಲ್ಲಿ ಉದ್ಭವಿಸಿದ್ದರಿಂದ ಊರಿಗೆ ಕುಂಡಡ್ಕ ಎಂಬ ಹೆಸರು ಬಂತು ಎನ್ನಲಾಗಿದೆ. ಈ ಕುಂಡವು ಶಂಖಾಕೃತಿಯಲ್ಲಿ ಗೋಚರಿಸುತ್ತಿದ್ದು ಜಲಗಂಗೆಯಾಗಿ ವರ್ಷಪೂರ್ತಿ ಹರಿಯುತ್ತಿದೆ ಎಂದು ವಿವರಿಸಿದರು. ಭಕ್ತರ ಆರಾಧ್ಯ ದೇವರಾದ ಕುಂಡಡ್ಕ ವಿಷ್ಣು ನಗರ ಎಂಬಲ್ಲಿ ಆರಾಧನೆಗೊಳಪಟ್ಟ ಶ್ರೀ ವಿಷ್ಣುಮೂರ್ತಿ ದೇವರ ಆದಿಸ್ಥಳ ವಿಟ್ಲಮುಟ್ನೂರು ಗ್ರಾಮದ ಕುಂಡಡ್ಕ ಬದಿಗೆರೆ ಎಂಬಲ್ಲಿ ಅದು ಉಂಟು. ಅದಂದ್ರೆ ನೀರು ಅಲ್ಲಿ ಯಾವಾಗಲೂ ಒಂದು ಕುಂಡದಲ್ಲಿ ಸ್ಟಾಕ್ ಆಗಿರ್ತದೆ. ಮನೆಯಲ್ಲಿ ಕೂಡ ಅಷ್ಟೇ ನೀರು ಇರ್ತದೆ, ತೆಗೆದ್ರು ಕೂಡ ಅಷ್ಟೇ ಬರ್ತದೆ. ಅದೊಂದು ತೀರ್ಥ ಇದು ಅಂತೇಳಿ ನಮಗೆ ಪ್ರಶ್ನೆಯಲ್ಲಿ ಕಂಡು ಬಂದಿದೆ. ಹಾಗೆ ಅದನ್ನು ಜೀರ್ಣೋದ್ಧಾರ ಮಾಡುವ ದೃಷ್ಟಿಯಲ್ಲಿ ಇವತ್ತು ನಾಡ್ದು 22ರಿಂದ 24 ತಾರೀಕಿನವರೆಗೆ ಅಲ್ಲಿ ಕಾರ್ಯಕ್ರಮ ನಡೀತದೆ. ನವೆಂಬರ್ 22ರಂದು ಬೆಳಿಗ್ಗೆ 10 ಗಂಟೆಗೆ ಹೊರೆಕಾಣಿಕೆ ಉಗ್ರಾಣ ಮುಹೂರ್ತ, ನವೆಂಬರ್ 23ರಂದು ಬೆಳಿಗ್ಗೆ 8 ಗಂಟೆಗೆ ತಂತ್ರಿಗಳ ಆಗಮನ, ಸಂಜೆ ಗಂಟೆ 7ಕ್ಕೆ ವಾಸ್ತು ಹೋಮ, ರಾಕ್ಷುಘ್ನ ಹೋಮ ಇತರ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ. ನವೆಂಬರ್ 24ರಂದು ಗಣಪತಿ ಹವನ, 8:14ಕ್ಕೆ ಪುನರ್ ಪ್ರತಿಷ್ಠೆ ಬ್ರಹ್ಮಕಲಶ, 10ಕ್ಕೆ ಸಭಾ ಕಾರ್ಯಕ್ರಮ ನಡೆಯಲಿದೆ ಎಂದು ತಿಳಿಸಿದರು. ಹೊರೆಕಾಣಿಕೆ ಉಗ್ರಾಣ ಮುಹೂರ್ತ 22 ತಾರೀಕಿಗೆ ಬುಧವಾರ ಬೆಳಿಗ್ಗೆ 10 ಗಂಟೆಗೆ. ಹಾಗೆ 23 ತಾರೀಕು ಗುರುವಾರ ಪೂರ್ಣಕುಂಭ ಸ್ವಾಗತದೊಂದಿಗೆ ತಂತ್ರಿಗಳ ಆಗಮನ. ಹಾಗೆ ಸಂಜೆ ಗಂಟೆ 7ಕ್ಕೆ ವಾಸ್ತು ಹೋಮ, ವಾಸ್ತು ಬಲಿ, ಲಕ್ಷೋಗ್ನ ಹೋಮ ಇಂಥದ್ದು ನಡೀತದೆ. ಹಾಗೆ 24 ತಾರೀಕು ಶುಕ್ರವಾರ ಗಣಪತಿ ಹೋಮದೊಂದಿಗೆ ಪುನರ್ ಪ್ರತಿಷ್ಠಾ ಕಾರ್ಯಕ್ರಮ ಬ್ರಹ್ಮಕಲಶ. ಹಾಗೆ ಅವತ್ತೊಂದು ಸಭಾ ಕಾರ್ಯಕ್ರಮ ಇದೆ. ಅದರಲ್ಲಿ ಆಶೀರ್ವಚನ ಪರಮಪೂಜ್ಯ ಯೋಗಿಕೋತ್ಸವ. ಪತ್ರಿಕಾಗೋಷ್ಠಿಯಲ್ಲಿ ಬ್ರಹ್ಮಕಲಶ ಸಮಿತಿಯ ಅಧ್ಯಕ್ಷ ವೇಣುಗೋಪಾಲ್ ಶೆಟ್ಟಿ ಮರ್ವಾಳ, ಜೀರ್ಣೋದ್ಧಾರ ಸಮಿತಿಯ ಕಾರ್ಯದರ್ಶಿ ಗೋವಿಂದರಾಜ್ ಪೆರ್ವಾಚೆ, ಪ್ರಚಾರ ಸಮಿತಿಯ ಅಧ್ಯಕ್ಷ ಚಿನ್ನಪ್ಪಗೌಡ ಪೆಲತ್ತಿಂಜ, ಬ್ರಹ್ಮಕಲಶ ಸಮಿತಿಯ ಸಂಘಟನಾ ಕಾರ್ಯದರ್ಶಿ ದಯಾನಂದ ಶೆಟ್ಟಿ ಉಚ್ಚಿರೆಮಾರು, ಪ್ರಚಾರ ಸಮಿತಿಯ ಯತೀಶ್ ಬೇರಿಕೆ, ತೀರ್ಥರಾಮ ಉಪಸ್ಥಿತರಿದ್ದರು. ಮಹಮ್ಮದ್ ಅಲಿ, V4 News 24/7 ವಿಟ್ಲ.